ಈ ಭೂಮಿಯ ಮೇಲೆ ಹುಟ್ಟಿದ ನಂತರ ಸಾವು ನಿಶ್ಚಿತ. ಒಬ್ಬರು ಸಣ್ಣ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರೆ ಮತ್ತೆ ಕೆಲವರು 100ರ ಗಡಿ ದಾಟಿದ ಮೇಲೆ ನಿಧನರಾಗುತ್ತಾರೆ. ಹುಟ್ಟು ಹಾಗೂ ಸಾವಿನ ದಿನಾಂಕ ಸಮಯವನ್ನು ಹೇಳಲು ಯಾರಿಂದಲೂ ಸಾಧ್ಯವಿಲ್ಲ. ಸಾವು ಯಾವಾಗ ಯಾರಿಗೆ ಬೇಕಾದರೂ ಬರಬಹುದು. ಅನೇಕ ಬಾರಿ ಯಾವುದೇ ಸಣ್ಣ ಮುನ್ಸೂಚನೆ ಇಲ್ಲದೆ ನಮ್ಮ ಆಪ್ತರು ನಮ್ಮನ್ನ ಅಗಲುತ್ತಾರೆ. ಸಾವನ್ನಪ್ಪಿದ ವ್ಯಕ್ತಿಯನ್ನು ಹಾಗೆ ಬಿಡಲು ಸಾಧ್ಯವಿಲ್ಲ. ಆತ್ಮವನ್ನು ತೊರೆದ ದೇಹಕ್ಕೆ ಅಂತಿಮ ಸಂಸ್ಕಾರ ನಡೆಯುವುದು ಅವಶ್ಯಕವಾಗಿದೆ. ಅಂತಿಮ ಸಂಸ್ಕಾರವನ್ನು ಸರಿಯಾಗಿ ಮಾಡದೆ ಹೋದ್ರೆ ಆತ್ಮಕ್ಕೆ ಶಾಂತಿ ದೊರೆಯುವುದಿಲ್ಲ ಎಂದು ನಂಬಲಾಗಿದೆ. ಹಿಂದೂ ಸಂಪ್ರದಾಯದಲ್ಲಿ ಅಂತಿಮ ಸಂಸ್ಕಾರಕ್ಕೆ ಹೆಚ್ಚಿನ ಮಹತ್ವ ಕೊಡಲಾಗುತ್ತದೆ. ಒಂದೊಂದು ಜಾತಿಯವರು ಒಂದೊಂದು ಪದ್ಧತಿಯನ್ನ ಅನುಸರಿಸಿ ಅಂತ್ಯ ಸಂಸ್ಕಾರವನ್ನ ಮಾಡುತ್ತಾರೆ. ಕೆಲವರು ಮೃತದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿದರೆ ಇನ್ನು ಕೆಲವರು ಮೃತದೇಹವನ್ನ ಹೂಳುತ್ತಾರೆ. ಅಂತ್ಯ ಸಂಸ್ಕಾರಕ್ಕೆ ಮುನ್ನ ಶವಯಾತ್ರೆ ಕೂಡ ನಡೆಯುತ್ತದೆ. ಶವಯಾತ್ರೆ ವೇಳೆ ರಾಮ ನಾಮ್ ಸತ್ಯ ಹೈ ಎಂಬುದನ್ನ ಎಲ್ಲರೂ ಕೂಡ ನೆನೆಯುತ್ತಾರೆ. ರಾಮ್ ನಾಮ್ ಸತ್ಯ ಹೈ ಅನ್ನುವ ಉದ್ದೇಶವೇನು? ರಾಮ್ ನಾಮ್ ಸತ್ಯ ಹೈ ಎಂಬುದು ಸತ್ಯ ವ್ಯಕ್ತಿಗೆ ಹೇಳುವುದು ಎಂದು ನಾವು ನಂಬಿದ್ದೇವೆ. ಆದರೆ ಅದು ಶುದ್ಧ ಸುಳ್ಳು. ಅದರ ಉದ್ದೇಶವೇ ಬೇರೆಯಾಗಿದೆ. ರಾಮನಾಮ ಸತ್ಯ ಹೈ ಅನ್ನುವುದು ಬದುಕಿದ್ದ ವ್ಯಕ್ತಿಗೆ ಹೇಳಲಾಗುತ್ತದೆ. ರಾಮನ ಹೆಸರು ಸತ್ಯ, ಉಳಿದಿದ್ದು ಮಿಥ್ಯ. ಒಂದಲ್ಲ ಒಂದು ದಿನ ನೀವು ಕೂಡ ಇದೇ ರೀತಿ ಸಾಯಬೇಕು ಎನ್ನುವುದು ಇದರ ಅರ್ಥವಾಗಿದೆ. ನಿಮ್ಮದೆಲ್ಲವೂ ಇಲ್ಲೇ ಬಿಡಬೇಕು ಎಂಬುದು ಈ ಮೂಲಕ ಹೇಳಲಾಗುತ್ತದೆ. ರಾಮನ ಹೆಸರು ತೆಗೆದುಕೊಳ್ಳುವುದರಿಂದ ಆತ್ಮಕ್ಕೆ ಮುಕ್ತಿ ಸಿಗುತ್ತದೆ. ಆತ್ಮ ದೇವರನ್ನ ಸೇರುತ್ತದೆ. ದುಷ್ಟರಿಂದ ಮುಕ್ತಿ ಸಿಗುತ್ತದೆ. ಮೃತನ ವ್ಯಕ್ತಿ ಕುಟುಂಬಕ್ಕೆ ಮನಃಶಾಂತಿ ಸಿಗುತ್ತದೆ ಎಂದು ಈ ಮೂಲಕ ರಾಮನಾಮ ಸತ್ಯ ಎನ್ನುವ ಹೇಳುವ ಮೂಲಕ ಹೇಳಲಾಗುತ್ತದೆ. ಮನುಷ್ಯನ ಮರಣದ ನಂತರ ಶವವನ್ನು ನೋಡುವುದನ್ನ ಕೆಲವರು ಅಶುಭ ಎಂದು ಭಾವಿಸುತ್ತಾರೆ, ಇನ್ನು ಕೆಲವರು ಶುಭವೆಂದು ಭಾವಿಸುತ್ತಾರೆ. ಆದರೆ ಶವಯಾತ್ರೆ ನೋಡಿದರೆ ಅನೇಕ ಶುಭ ಲಾಭಗಳು ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳಲ್ಲೂ ಕೂಡ ಉಲ್ಲೇಖ ಇದೆ. ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಜೀವಿಗೂ ಒಂದಿಲ್ಲ ಒಂದು ದಿನ ಸಾವು ಬಂದೇ ಬರುತ್ತದೆ. ಸಾವಿನಿಂದ ಯಾವೊಬ್ಬ ವ್ಯಕ್ತಿಯೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಪ್ರಕೃತಿಯ ನಿಯಮ. ಜನನದ ಬಳಿಕ ಮರಣ ಇದ್ದೇ ಇದೆ ಎಂದು ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಹೇಳಿದ್ದಾನೆ. ಮರಣದ ನಂತರ ಆತ್ಮ ಪಂಚಭೂತಗಳಲ್ಲಿ ಲೀನವಾಗುತ್ತದೆ. ಬಳಿಕ ಅದೇ ಆತ್ಮ ಪುನರ್ಜನ್ಮ ಪಡೆಯುತ್ತದೆ ಎಂದು ನಂಬಲಾಗಿದೆ. ನಾವು ಹೊರಗಡೆ ಹೋಗುವಾಗ ಆಕಸ್ಮಿಕವಾಗಿ ನಮ್ಮ ಮುಂದೆ ಶವಯಾತ್ರೆ ಹೋದರೆ ಅಥವಾ ನಾವು ಹೋಗುವ ಹಾದಿಯಲ್ಲಿ ಎಲ್ಲೋ ಮನೆಯ ಮುಂದೆ ಶವ ಇಟ್ಟಿದ್ದರೆ ಸಾಮಾನ್ಯವಾಗಿ ಅದನ್ನ ನೋಡಿದ ವ್ಯಕ್ತಿ ಶವ ಕೈ ಮುಗಿಯಬೇಕಾಗುತ್ತದೆ. ಶಿವ ಶಿವ ಎಂದು ಶಿವನಾಮ ಜಪಿಸಬೇಕಾಗುತ್ತದೆ. ದೇವರನ್ನ ನೆನೆಸಿಕೊಂಡು ನೋಡುವ ವ್ಯಕ್ತಿ ಒಳ್ಳೆಯದಕ್ಕಾಗಿ ಬೇಡಿಕೊಳ್ಳುತ್ತಾನೆ. ಇದಕ್ಕೆ ಬಲವಾದ ಕಾರಣಗಳು ಕೂಡ ಇವೆ ಸ್ನೇಹಿತರೆ. ಸಾವನ್ನಪ್ಪಿದ ವ್ಯಕ್ತಿ ತನ್ನ ಜೊತೆ ತನ್ನ ಶವಕ್ಕೆ ನಮಸ್ಕರಿಸಿದ ವ್ಯಕ್ತಿಯ ನೋವು ದುಃಖವನ್ನೆಲ್ಲ ಕೊಂಡೊಯ್ಯುತ್ತಾನೆ. ಶವಯಾತ್ರೆ ನೋಡಿದ ವೇಳೆ ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತು ಶಿವನ ಧ್ಯಾನ ಮಾಡಿದರೆ ಸಾವನ್ನಪ್ಪಿದ ವ್ಯಕ್ತಿಯ ಆತ್ಮಕ್ಕೆ ಮುಕ್ತಿ ಸಿಗುತ್ತದೆ. ಹೀಗಾಗಿ ಶವಯಾತ್ರೆಯನ್ನು ನೋಡುವುದು ಕೆಟ್ಟದ್ದಲ್ಲ ಎಂದು ಎಲ್ಲರೂ ಭಾವಿಸುತ್ತಾರೆ. ದೇವರ ಬಳಿ ಹೋಗುವ ಆತ್ಮವು ಶವವನ್ನು ನೋಡಿ ಕೈ ಮುಗಿಯುವ ವ್ಯಕ್ತಿಯ ಕಷ್ಟ ಸಮಸ್ಯೆಗಳನ್ನ ತೆಗೆದುಕೊಂಡು ಅದರ ಜೊತೆ ಹೋಗುತ್ತದೆಯಂತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಶವಯಾತ್ರೆ ನೋಡುವುದು ಶುಭ ಎಂದು ಪರಿಗಣಿಸಲಾಗಿದೆ. ಶವಯಾತ್ರೆ ನೋಡಿದರೆ ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣವಾಗುತ್ತವೆ, ದುಃಖ ದೂರವಾಗುತ್ತದೆ, ಮನಸ್ಸಿನ ಆಸೆಗಳು ಪೂರೈಸುತ್ತದೆ ಎಂದು ಪುರಾಣಗಳಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಮನುಷ್ಯ ಬದುಕಿದ್ದಾಗ ಕೊಡುವ ಬೆಲೆಯನ್ನ ಸತ್ತ ಮೇಲೂ ಕೂಡ ಆ ಒಂದು ಶವಕ್ಕೆ ಕೊಡಬೇಕು. ಅಂದ್ರೆ ಸಾಮಾನ್ಯವಾಗಿ ಸತ್ತ ಮೇಲೆ ಆ ಮನುಷ್ಯನ ಮೃತದೇಹ ಎಂದು ನಾವು ಪರಿಗಣಿಸುತ್ತೇವೆ. ಇದು ಎಂತಹ ವಿಪರ್ಯಾಸ ಅಲ್ವಾ? ಬದುಕಿರುವವರೆಗೂ ಮನುಷ್ಯ ಎಂದು ಕರೆದರೆ ಮರುಕ್ಷಣ ಸತ್ತಾಗ ಆ ಒಂದು ದೇಹವನ್ನ ಶವ ಎಂದು ನಾವು ಕರೆಯುತ್ತೇವೆ. ಶವಯಾತ್ರೆ ಎಲ್ಲರಿಗೂ ಒಂದು ದಿನ ಬಂದೇ ಬರುತ್ತದೆ. ಇದನ್ನ ನೋಡಿ ಜೀವನ ಇಷ್ಟೇ ಅನಿಸುತ್ತದೆ. ಬದುಕಿರುವಾಗ ಒಂದಿಷ್ಟು ಒಳ್ಳೆಯ ಕೆಲಸ ಮಾಡಬೇಕು, ಒಳ್ಳೆಯ ಮಾತನಾಡಬೇಕು, ಸಾವಿನ ಬಗ್ಗೆ ಭಯ ಹೊರಟು ಹೋಗಬೇಕು. ಇದೇ ಕಾರಣ ಹಿರಿಯರು ಸಾವನ್ನು ಸಹ ಸಂಭ್ರಮಿಸಬೇಕೆಂದು ಹೇಳುತ್ತಾರೆ. ಹೀಗಾಗಿ ಕೆಲವೊಂದು ಕಡೆ ಶವಯಾತ್ರೆ ಹೋಗುವಾಗ ಪಟಾಕಿ ಹಾರಿಸಿ ಕಳ್ಳೆಪುರಿ ತೂರಿ ಆ ಶವಯಾತ್ರೆಯನ್ನ ಸಂಭ್ರಮಿಸುತ್ತಾರೆ.
ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟು, ಸಾವು, ಬದುಕು ಇವೆಲ್ಲವೂ ನಂಬಿಕೆಯೊಂದಿಗೆ ಬೆಸೆದುಕೊಂಡಿವೆ. ಧರ್ಮ ಗ್ರಂಥಗಳು ಕೂಡ ಮನುಷ್ಯನ ಕರ್ಮಫಲಗಳ ಆಧಾರವಾಗಿಯೇ ಜೀವನ ಹೇಗೆ ರೂಪಿಸಿಕೊಳ್ಳುತ್ತದೆ ಎಂದು ತಿಳಿಸುತ್ತದೆ. 18 ಮಹಾಪುರಾಣಗಳ ಪೈಕಿ ಒಂದನೆಯಲಾದ ಗರುಡ ಪುರಾಣವು ಸಹ ಹಲವು ಸೂಕ್ಷ್ಮ ವಿಚಾರಗಳನ್ನು ತೆರೆದಿಡುತ್ತದೆ. ಇದರಲ್ಲಿ ಕೇವಲ ಬದುಕಿನ ಮಾರ್ಗವನ್ನಷ್ಟೇ ಅಲ್ಲದೆ ಮರಣದ ನಂತರ ಸಂಗತಿಯನ್ನ ಬಹಿರಂಗಪಡಿಸಲಾಗುತ್ತದೆ. ಈ ನೆಲದ ಆಚರಣೆಯಲ್ಲಿ ಒಬ್ಬ ವ್ಯಕ್ತಿ ಸಾವಿಗೀಡಾದ ನಂತರ ಆತನ ದೇಹಕ್ಕೆ ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರ ಸಲ್ಲಿಸಿ ಮೋಕ್ಷ ಕಲ್ಪಿಸಿಕೊಟ್ಟರಷ್ಟೇ ಆ ಆತ್ಮಕ್ಕೆ ಸದ್ಗತಿ ಸಿಗುತ್ತದೆ ಎಂದು ನಂಬಿಕೆ ಇದೆ. ಗರುಡ ಪುರಾಣದ ಪ್ರಕಾರ ಸಾವಿನ ನಂತರ ಆತ್ಮವು ಮೃತದ ದೇಹದ ಸುತ್ತಲೂ ಸಂಚಲನ ಮಾಡುತ್ತಲೇ ಇರುತ್ತದೆ. ಆ ದೇಹಕ್ಕೆ ಆತ್ಮದ ಹೆಚ್ಚಿನ ಬಾಂಧವ್ಯ ಇದ್ದಿದ್ದಾಗಿ ಆತ್ಮವು ಮತ್ತೆ ಆ ದೇಹವನ್ನು ಪ್ರವೇಶಿಸಲು ಬಯಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಅವುಗಳು ತನ್ನ ಜನರನ್ನ ಅಲ್ಲಿ ನೋಡಿದಾಗ ಅವುಗಳು ತುಂಬಾ ಅಶಾಂತಿಗೆ ಒಳಗಾಗುತ್ತವೆ. ರಾತ್ರಿ ಶವವನ್ನು ಏಕಾಂಗಿಯಾಗಿ ಬಿಡುವುದು ಅನೇಕ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿಯ ಸಮಯದಲ್ಲಿ ಅನೇಕ ದುಷ್ಟಶಕ್ತಿಗಳು ಸಕ್ರಿಯವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಮೃತದೇಹವನ್ನು ಏಕಾಂಗಿಯಾಗಿ ಬಿಟ್ಟಾಗ ಆ ದುಷ್ಟಶಕ್ತಿಗಳು ಮೃತದೇಹವನ್ನು ಪ್ರವೇಶಿಸುತ್ತವೆ ಮತ್ತು ಕುಟುಂಬದ ಸದಸ್ಯರಿಗೆ ಮುಂದೆ ತೊಂದರೆಯನ್ನು ಉಂಟು ಮಾಡುತ್ತವೆ. ಮೃತದೇಹವನ್ನು ಏಕಾಂಗಿಯಾಗಿ ಬಿಟ್ಟರೆ ಶವದ ಸುತ್ತ ಕೆಂಪು ಇರುವೆಗಳು, ಕಟ್ಟೆಗಳು ಅಥವಾ ಕೀಟಗಳು ಬರುವ ಪರಿಸ್ಥಿತಿ ಇರುತ್ತದೆ. ಈ ಕಾರಣದಿಂದ ಕೂಡ ಮೃತದೇಹವನ್ನ ಸಾಮಾನ್ಯವಾಗಿ ಒಂಟಿಯಾಗಿ ಬಿಡುವುದಿಲ್ಲ. ಹಾಗೆಯೇ ಶವದ ಅಂತ್ಯ ಸಂಸ್ಕಾರ ಮಾಡಿ ವಾಪಸ್ಸು ಹೊರಡುವಾಗ ಅದನ್ನು ಮತ್ತೆ ಹಿಂತಿರುಗಿ ನೋಡಬಾರದು ಎನ್ನುವ ನಂಬಿಕೆ ಚಾಲ್ತಿಯಲ್ಲಿದೆ. ಗರುಡ ಪುರಾಣದಲ್ಲಿ ಹೇಳಿರುವಂತೆ ವ್ಯಕ್ತಿಯ ಮರಣದ ನಂತರ ಆತನ ದೇಹ ನಿರ್ಜೀವವಾದರೂ ಆತ್ಮ ಮಾತ್ರ ಸಾಯುವುದಿಲ್ಲ. ದೇಹದಿಂದ ವಿಸರ್ಜಿಸಲ್ಪಟ್ಟ ಆತ್ಮ ಈ ಜಗತ್ತನ್ನು ತೊರೆದು ಹೋಗಿ ಪಾಪ ಪುಣ್ಯದ ಕರ್ಮಫಲವನ್ನು ಅನುಭವಿಸಿದ ನಂತರವೇ ಸಮಯ ಬಂದಾಗ ಮತ್ತೊಂದು ದೇಹವನ್ನ ಪ್ರವೇಶಿಸುವ ಮೂಲಕ ಮರುಹುಟ್ಟು ಪಡೆಯುತ್ತದೆ ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ದೇಹವನ್ನು ತೊರೆಯುವ ಆತ್ಮ ಪರಲೋಕಕ್ಕೆ ಪ್ರಯಾಣ ಬೆಳೆಸುವ ಮೊದಲು ಅದು ತಾನು ಯಾವ ದೇಹದಿಂದ ಹೊರಗೆ ಬಂದಿರುತ್ತದೆಯೋ ಅದು ಸಂಪೂರ್ಣ ನಾಶವಾಗುವವರೆಗೂ ನೋಡಿಕೊಂಡೇ ಅಲ್ಲಿಂದ ಅದು ತನ್ನ ಪ್ರಯಾಣವನ್ನ ಕೈಲಾಸದತ್ತ ನಡೆಸುತ್ತದೆಯಂತೆ. ಗರುಡ ಪುರಾಣದ ಪ್ರಕಾರ ದೇಹವನ್ನು ಸುಟ್ಟರೂ ಆತ್ಮ ಅದರೊಂದಿಗಿನ ಬಾಂಧವ್ಯವನ್ನ ಮಾತ್ರ ಕಳೆದುಕೊಳ್ಳುವುದಿಲ್ಲ. ಹೀಗಾಗಿ ತನ್ನ ಬಂಧು ಬಳಗ, ಕುಟುಂಬ, ಆಪ್ತರೆಲ್ಲರೂ ಮರಳಿ ಹೋಗಲು ಮರಣ ನಂತರವೂ ಆತ್ಮ ತುಡಿಯುತ್ತಿರುತ್ತದೆ. ಹೀಗಿರುವಾಗ ಅಂತ್ಯ ಸಂಸ್ಕಾರದ ನಂತರ ಯಾರಾದರೂ ತಿರುಗಿ ನೋಡಿದರೆ ಅವರು ನನ್ನನ್ನ ಕರೆಯುತ್ತಿದ್ದಾರೆ ಎಂದು ಆತ್ಮ ಭಾವಿಸುತ್ತದೆ. ಆದ್ದರಿಂದ ಶವ ಸಂಸ್ಕಾರ ಮಾಡಿ ಮರಳುವಾಗ ಯಾವುದೇ ಕಾರಣಕ್ಕೂ ಹಿಂದಿರುಗಿ ನೋಡಬಾರದೆಂದು ಹಿರಿಯರು ಹೇಳುತ್ತಾರೆ. ಒಮ್ಮೆ ಸ್ಮಶಾನಕ್ಕೆ ಬೆನ್ನು ಹಾಕಿ ಹೊರಟ ನಂತರ ಪುನಃ ತಿರುಗಿ ನೋಡದೆ ಇದ್ದಾಗ ನೀನು ಈ ದೇಹದೊಳಗಿನ ಸಂಪರ್ಕ ಕಳೆದುಕೊಳ್ಳುವ ಸಮಯ ಬಂದಿದೆ. ಅಂತೆಯೇ ನಮ್ಮೊಂದಿಗಿನ ನಿನ್ನ ಸಂಬಂಧವು ಮುಗಿದಿದೆ. ನೀನು ಮಾಡಬೇಕಾದ ಕೆಲಸ ಪೂರ್ಣಗೊಂಡಿದೆ. ಇನ್ನು ಇಲ್ಲಿಂದ ನೀನು ಹೊರಡಬಹುದು. ನೀನು ಎಲ್ಲಾ ಬಂಧನಗಳಿಂದ ಮುಕ್ತವಾಗಿದ್ದೆ ಎಂಬ ಸಂದೇಶವನ್ನು ನಾವು ಆ ಆತ್ಮಕ್ಕೆ ನೀಡಿದಂತಾಗುತ್ತದೆ. ಆ ಮೂಲಕ ಅದು ಈ ಲೋಕವನ್ನು ತೊರೆದು ಮುಂದೆ ಇಹಲೋಕವನ್ನ ಪ್ರವೇಶಿಸುತ್ತದೆ. ಇದರ ಜೊತೆಗೆ ಇನ್ನೊಂದು ನಂಬಿಕೆಯು ಚಾಲ್ತಿಯಲ್ಲಿದ್ದು ಮರಣದ ನಂತರ ಆತ್ಮವು ಬೇರೊಂದು ದೇಹವನ್ನು ಪ್ರವೇಶಿಸಲು ಯತ್ನಿಸುತ್ತದೆ. ಹೀಗಾಗಿ ಯಾರಾದರೂ ತನ್ನತ್ತ ಮರಳಿ ನೋಡಿದರೆ ಅಂತಹವರ ದೇಹವನ್ನ ಅದು ಮರಳಿ ಪ್ರವೇಶಿಸುವ ಸಾಧ್ಯತೆ ಇರುತ್ತದೆ. ಹಾಗೂ ಕೆಲವೊಬ್ಬರು ಅಲ್ಪಾಯುಷ್ಯಲ್ಲಿ ಸತ್ತಾಗ ಅಂತಹ ಆತ್ಮಗಳು ಬೇರೆಯವರ ಆತ್ಮವನ್ನು ಸೇರಿ ಅಂತಹವರಿಗೆ ತೊಂದರೆಯ ಕೊಡುವ ಸಾಧ್ಯತೆಗಳು ಕೂಡ ಜಾಸ್ತಿಯಾಗಿರುತ್ತವೆ. ಅದರಲ್ಲೂ ಮಕ್ಕಳು, ಹೆಂಗಸರಿಗೆ ಇಂತಹ ಈ ಆತ್ಮಗಳು ಪ್ರವೇಶಿಸುವ ಚಾನ್ಸಸ್ಗಳು ತುಂಬಾನೇ ಜಾಸ್ತಿ ಇರುತ್ತದೆ ಎಂದು ನಂಬಲಾಗಿದೆ. ಇದೇ ಕಾರಣ ಹೆಚ್ಚಾಗಿ ಮಕ್ಕಳನ್ನ ಹಾಗೂ ಹೆಣ್ಣು ಮಕ್ಕಳನ್ನ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಅವರು ಹೆಚ್ಚಾಗಿ ಮನೆಯಲ್ಲಿಯೇ ಉಳಿದುಕೊಳ್ಳುತ್ತಾರೆ. ಇವೆಲ್ಲವೂ ಬೇರೆ ಬೇರೆ ಧರ್ಮದಲ್ಲಿ, ಬೇರೆ ಬೇರೆ ಜಾತಿಗಳಲ್ಲಿ ತಮಗೆ ತಕ್ಕ ಹಾಗೆ ನಂಬಿಕೆಗಳನ್ನ ಮಾಡಿಕೊಂಡಿದ್ದಾರೆ. ಈ ನಂಬಿಕೆಗಳ ಪ್ರಕಾರ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಇನ್ನಷ್ಟು ಅದ್ಭುತ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.